ಬಜ್ಪೆಯಲ್ಲಿ ಹಾವು ಕಡಿತಕ್ಕೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಆದರೆ ನಾವು ಈ ವಿಡಿಯೋವನ್ನು ತೋರಿಸ್ತಾ ಇರುವ ಉದ್ದೇಶ ಈ ತಪ್ಪುಗಳನ್ನು ನೀವು ಯಾವತ್ತೂ ಕೂಡ ಮಾಡಬೇಡಿ ಅನ್ನೋದು. ರಾಮಚಂದ್ರ ಪೂಜಾರಿ 55ರ ಹರೆಯದ ವ್ಯಕ್ತಿ, ಬಂಟ್ವಾಳದ ಕುರಿಯಾಳದ ನಿವಾಸಿ ಈ ಒಂದು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಅಂದರೆ ಬಜ್ಪೆಯಲ್ಲಿ ಒಂದು ಮನೆಯಲ್ಲಿ ಅವರು ಕೆಲಸಕ್ಕೆ ಅಂತ ಇದ್ದರು. ಆ ಕೆಲಸಕ್ಕಿದ್ದ ಮನೆಯಲ್ಲಿ ಒಂದು ಹಾವನ್ನು ಹಿಡಿಯುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ಅವರೇನು ಅಂದ್ಕೊಂಡಿದ್ದಾರೆ, ಇದು ಹೆಬ್ಬಾವಿನ ಮರಿ ಅಂತ ಹೇಳಿ. ನಾವು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಇದ್ದೇವೆ. ಹಾವು ಅದರಸ್ತಕ್ಕೆ ಹೋಗ್ತಾ ಇದೆ. ಈಗ ಹಾವಿಗೊಂದು ನಾವಾಗಿಯೇ ಏನಾದರೂ ತೊಂದರೆ ಕೊಟ್ಟಾಗ ಮಾತ್ರ ಅದು ತನ್ನ ರಕ್ಷಣೆಗಾಗಿ ಕಚ್ಚುವಂಥದ್ದು. ಸೊ ಇಲ್ಲಿ ಏನಾಗಿದೆ, ಅದರಸ್ತಕ್ಕೆ ಹೋಗ್ತಾ ಇದ್ದ ಹಾವನ್ನು ಹಿಡಿಯುವಂತಹ ಪ್ರಯತ್ನ ಮಾಡಿದ್ದಾರೆ. ಅವರು ಎನಿಸಿದ್ದು ಇದು ಹೆಬ್ಬಾವಿನ ಮರಿ ಅಂತ ಹೇಳಿ. ಆದರೆ ಅದು ಹೆಬ್ಬಾವಿನ ಮರಿ ಅಲ್ಲ. ಆ್ಯಕ್ಚುಲಿ ಅದು ಪಿಲಿಕಂದಡಿ, ನಾವು ತುಳುವಲ್ಲಿ ಏನು ಕರಿತೇವೆ, ತುಂಬ ವಿಷದ ಹಾವು. ಆದರೆ ಪಿಲಿಕಂದಡಿಯ ಮರಿ ಅದು. ಇವರು ಒಂದ್ಸಲ ಹಿಡಿತಾರೆ, ಅದು ಏನು ಹಿಡ್ದ ಇದಕ್ಕೆ, ಯಾಕಂದರೆ ಇಲ್ಲಿ ನೋಡಿ, ಹಾವು ಹಿಡಿಯುವವರಿಗೆ ಅದರದ್ದೇ ಆದಂತಹ ಒಂದು ವಿಧಾನ ಅಂತ ಇದೆ. ಅವರು ಬರಿ ಕೈಯಲ್ಲಿ ಹಾವು ಹಿಡಿಯುವವರು ಯಾವುದೇ ರೀತಿಯಲ್ಲೂ ಕೂಡ ಹಾವನ್ನು ಹಿಡಿಯುವುದಿಲ್ಲ. ಇಲ್ಲಿ ಪೂರ್ವಜ್ಞಾನ ಇಲ್ಲದೆ ಹಾವನ್ನು ಹಿಡಿಯುವಂಥದ್ದು ಅಪಾಯಕಾರಿ ಅನ್ನೋದಕ್ಕೆ ಮತ್ತು ಅದು ಹಿಡಿಯುವ ಸರಿಯಾದ ವಿಧಾನ ಗೊತ್ತಿಲ್ಲದೆ ಬರಿಗೈಯಲ್ಲಿ ಹಿಡಿದ ಪರಿಣಾಮ ಈ ಒಂದು ಸ್ಥಿತಿ ಬಂದಿದೆ. ಇಲ್ಲಿ ಏನಾಗಿದೆ, ಒಂದ್ಸಲ ಅವರಿಗೆ ಕಚ್ಚಿದೆ, ಆನಂತರ ಅದನ್ನು ಅವರು ಬಿಸಾಕಿದ್ದಾರೆ. ಆನಂತರದಲ್ಲಿ ಗಾರ್ಡನ್ ಪಕ್ಕ ಹೋಗ್ತಾ ಇದೆ. ಎರಡನೇ ಬಾರಿಗೆ ಮತ್ತೊಮ್ಮೆ ಅದಕ್ಕೆ ಹಿಡಿಯುವಂತಹ ಪ್ರಯತ್ನ, ಸ್ವಲ್ಪ ಹೊಡೆಯುವಂತಹ ಪ್ರಯತ್ನ ಎಲ್ಲ ಮಾಡಿದ್ದಾರೆ. ಇದೆಲ್ಲ ಆಗಿ ಇದೊಂದು ಮಧ್ಯಾಹ್ನದ ಹೊತ್ತಿಗೆ ಆಗಿರುವಂತಹ ಘಟನೆ. ಸಂಜೆ ತನಕ ಅವರಿಗೆ ಏನೂ ಆಗಿಲ್ಲ. ಈಗ ನೋಡಿ, ವಿಷದ ಹಾವು ಏನಾದರೂ ಕಚ್ಚಿದ್ರೆ ನಮಗೆ ಇಮಿಡಿಯೇಟ್ ಸ್ವಲ್ಪ ಗೊತ್ತಾಗುತ್ತೆ. ಈಗ ವಿಷ ಏನು ನಮ್ಮ ದೇಹಕ್ಕೆ ಏರ್ತಾ ಇದ್ದಂತೆ ಅದರ ರಿಯಾಕ್ಷನ್ ನಮ್ಮ ಬಾಡಿಯಲ್ಲಿ ಗೊತ್ತಾಗುತ್ತೆ. ಇಮಿಡಿಯೇಟ್ ನಾವು ಟ್ರೀಟ್ಮೆಂಟಿಗೆ ಹೋಗಬೇಕಾಗುತ್ತೆ. ಸೊ ಇವರಿಗೇನಾಗಿದೆ, ಸಂಜೆ ತನಕನೂ ಯಾವುದೇ ರೀತಿಯಲ್ಲೂ ಕೂಡ ರಿಯಾಕ್ಷನ್ ಕಂಡು ಬಂದಿಲ್ಲ. ಇವರ ತಲೆಯಲ್ಲಿದ್ದದ್ದು ಅದೇ, ನಾನೇನು ಹೆಬ್ಬಾವಿನ ಮರಿಯನ್ನು ಹಿಡಿಯುವ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಿ. ಆದರೆ ಮಧ್ಯಾಹ್ನದಿಂದ ಸಂಜೆ ತನಕ ಸರಿ ಇದ್ದಂತಹ ರಾಮಚಂದ್ರ ಅವರಿಗೆ ಸಂಜೆ ಹೊತ್ತಿಗೆ ಸ್ವಲ್ಪ ತಲೆ ತಿರುಗೋದಕ್ಕೆ ಆರಂಭ ಆಗಿದೆ. ಆನಂತರಿಯವರು ಸಂಜೆ ಗೊತ್ತಾಗಿ ಆಸ್ಪತ್ರೆಗೆ ಹೋಗ್ತಾರೆ. ಮರುದಿವಸ ಮಧ್ಯಾಹ್ನದ ಹೊತ್ತಿಗೆ ನಿಧನರಾಗಿದ್ದಾರೆ ಈ ವ್ಯಕ್ತಿ. ಏನು ಈಗ ನಾವು ವಿಡಿಯೋ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರುವಂತಹ ವ್ಯಕ್ತಿ ಹಾವು ಕಡಿತಕ್ಕೊಳಗಾಗಿ ನಿಧನರಾಗಿದ್ದಾರೆ. ಅಂದರೆ ಇವರ ಬಾಡಿಯಲ್ಲಿ ಆ ರಿಯಾಕ್ಷನ್ ಸ್ವಲ್ಪ ತಡವಾಗಿ ಗೋಚರಿಸೋದಕ್ಕೆ ಆರಂಭ ಆಗಿದೆ. ಹಾಗಾಗಿ ಅವರಿಗೆ ಮಧ್ಯಾಹ್ನ ಹಾವು ಕಚ್ಚಿದ್ರು ಸಂಜೆ ತನಕ ಗೊತ್ತಾಗಿಲ್ಲ. ಆನಂತರ ಸಂಜೆ ತಲೆ ತಿರುಗಿದ ಹಿನ್ನೆಲೆ ಅವರು ಆಸ್ಪತ್ರೆಗೆ ಹೋಗಿ ದಾಖಲಾಗಿದ್ದಾರೆ. ಮರುದಿವಸ ಮಧ್ಯಾಹ್ನ ನಿಧನರಾಗಿದ್ದಾರೆ. 24 hours ಅಂತ ನಾವು ಗಮನಿಸ್ಬೋದು. ಆದರೆ ನಾವು ಈ ವಿಡಿಯೋವನ್ನು ತೋರಿಸ್ತಾ ಇರುವಂತಹ ಉದ್ದೇಶ, ಯಾವುದೇ ಹಾವಿರಲಿ ಅದು, ನಿಮಗೆ ಹಾವು ಹಿಡಿಯುವಂತಹ ಟೆಕ್ನಿಕ್ ಗೊತ್ತಿಲ್ಲದೇ ಇದ್ದರೆ, ಅದರಲ್ಲೂ ಬರಿಗೈಯಲ್ಲಿ ಅಂತೂ ಯಾವುದೇ ಹಾವುಗಳನ್ನು ಹಿಡಿಯೋದಕ್ಕೆ ಹೋಗುವಂತಹ ಹುಚ್ಚು ಸಾಹಸ ಮಾಡಬೇಡಿ. ಈ ವಿಡಿಯೋದಲ್ಲಿ ಒಬ್ಬರು ಮಹಿಳೆ ಹೇಳ್ತಾರೆ, ಅದನ್ನು ಹಿಡಿಬೇಡಿ ಅಂತ ಹೇಳಿ ಕನ್ನಡದಲ್ಲಿ ಮಾತಾಡ್ತಾರೆ ಅವರು. ಆದರೆ ಈ ವ್ಯಕ್ತಿ ಏನು, ತನಗೇನೋ ಗೊತ್ತಿದೆ ಅನ್ನುವ ರೀತಿಯಲ್ಲಿ ಅದನ್ನು ಹಿಡಿಯುವಂತಹ ಪ್ರಯತ್ನ ಮಾಡ್ತಾರೆ. ಮತ್ತು ಅವರು ಭಾವಿಸಿದ್ದು ಹಾವಿನ ಮರಿ, ಅದು ಹೆಬ್ಬಾವಿನ ಮರಿ ಅಂತ ಹೇಳಿ. ಸೊ ನಮಗೆ ಒಂದು ಜ್ಞಾನ ಇರೋದಿಲ್ಲ ಯಾವ ಹಾವು ಅಂತ ಹೇಳಿ. ಈ ಹಾವು ಹಿಡಿಯುವವರಿಗಾದರೆ ಒಂದು ಎಕ್ಸ್ಪರ್ಟ್ ಇರುತ್ತೆ, ಅದನ್ನು ನೋಡಿದ ತಕ್ಷಣ ಅವರಿಗೆ ಗೊತ್ತಾಗುತ್ತೆ ಇದು ಯಾವ ಹಾವು, ಯಾವ ಜಾತಿಗೆ ಸೇರಿರುವಂಥದ್ದು ಅಂತ ಹೇಳಿ. ಮತ್ತು ಅವರು ನೇರ ಹಿಡಿಯೋದಿಲ್ಲ, ಏನು ಆ ಹಾವಿಗೆ ನೋವಾಗದ ರೀತಿಯಲ್ಲಿ ಅದನ್ನು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರೋ ಅಥವಾ ಪೈಪು ಪೀಸೋ ಅಥವಾ ಇನ್ಯಾವುದೋ ವಸ್ತುಗಳನ್ನು ಬಳಸಿಬಿಟ್ಟು ಅವರು ಹಿಡಿಯುವಂಥದ್ದು. ಮತ್ತು ಹಾವು ಯಾವಾಗಲೂ ನಮಗೆ ಕಚ್ಚೋದು ಅದಕ್ಕೆ ನೋವಾದಾಗ ಮಾತ್ರ, ಅದರ ರಕ್ಷಣೆಗೋಸ್ಕರ ಕಚ್ಚುತ್ತೆ. ಇಲ್ಲಿ ನೋಡಿ, ಈ ಘಟನೆಯಲ್ಲಿ ಅವರು ಅವರಸ್ತಕ್ಕೆ ಏನಾದರೂ ಇಡ್ತಾ ಇದ್ದರೆ ಅದು ಅದರಸ್ತಕ್ಕೆ ಏನಾದರೂ ಹರಿದುಕೊಂಡು ಹೋಗ್ತಾ ಇತ್ತು. ಇಲ್ಲಿ ಹಿಡಿಯುವ ಪ್ರಯತ್ನ ಮಾಡಿದ ಹಿನ್ನೆಲೆಯಲ್ಲಿ ಒಂದು ಜೀವ ಇವತ್ತು ಬಲಿಯಾಗಿದೆ. ಸೊ ದಯವಿಟ್ಟು ಜನರು ಜಾಗರೂಕರಾಗಿರಿ. ಜ್ಞಾನ ಇಲ್ಲದೆ, ಆ ವಿಧಾನ ಗೊತ್ತಿಲ್ಲದೆ ಯಾವುದ್ಯಾವುದೋ ಹಾವು, ಚಿಕ್ಕ ಪುಟ್ಟ ಹಾವು ಅಂತ ಹಿಡಿಯುವಂತಹ ಒಂದು ಹುಚ್ಚು ಸಾಹಸ ಮತ್ತು ಪ್ರಯತ್ನವನ್ನು ಮಾಡಬೇಡಿ. ಬಿಡ್ರಿ
ಹೋಗ್ಲಿ ಏ ಬಿಡ್ರಿ ಹೋಗ್ಲಿ ಇವ್ ಕೆಟ್ಟ ಇದ್ದಂಗೆ ಐತ್ರಿ ಅದು ಏನೋ ಅಂತಾರಲ್ಲ ಇವು ಬಿಡ್ರಿ ಬಿಡ್ರಿ ಬಿಸಿಲೈತಿ ಬಿಡ್ರಿ ಕಚ್ಚಿದೆ ಏನ್ರಿ ನಿಮ್ಗೆ ಯೋ ಯೋ ಛೇ